ಬಡ ಜನರಿಗೆ ಕಡಿಮೆ ದರದಲ್ಲಿ ಆಹಾರವನ್ನು ಪೂರೈಸುವ ರಾಜ್ಯ ಸರ್ಕಾರದ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಭಾಗ್ಯ ಪುತ್ತೂರಿನ ಜನತೆಗೆ ದೊರೆತಿಲ್ಲ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಪ್ರಾರಂಭಕ್ಕೆ ವರ್ಷದ ಹಿಂದೆಯೇ ಶಂಕುಸ್ಥಾಪನೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಗಿತ್ತು. ಆದರೆ ಶಂಕುಸ್ಥಾಪನೆಯ ಬಳಿಕ ನಿಧಾನಗತಿಯಲ್ಲಿ ಸಾಗಿದ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಇದೀಗ ಭಾಗಶಃ ಮುಗಿದರೂ ಕ್ಯಾಂಟೀನ್ ಆರಂಭಿಸುವ ಮುಹೂರ್ತ ಮಾತ್ರ ಇಂದಿನವರೆಗೂ ಫಿಕ್ಸ್ ಆಗಿಲ್ಲ. ರಾಜ್ಯದ ಬಹುತೇಕ ಭಾಗದ ಜನ ರಾಜ್ಯ ಸರ್ಕಾರದ ಇಂದಿರಾ ಕ್ಯಾಂಟೀನ್ ಆಹಾರದ ಸವಿಯನ್ನ ಸವಿದಿದ್ದಾರೆ. ಬಡ ಜನತೆಗೆ ಅತ್ಯಂತ ಕಡಿಮೆ ದರದಲ್ಲಿ ಆಹಾರವನ್ನ ಪೂರೈಸಬೇಕು ಎನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಪುತ್ತೂರಿನಲ್ಲೂ ಇದೇ ರೀತಿಯ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಬೇಕೆಂದು ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ವರ್ಷದ ಹಿಂದೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಅದ್ದೂರಿಯಾಗಿ ನಡೆದಿದ್ದ ಶಂಕುಸ್ಥಾಪನೆಯನ್ನ ಹೊರತುಪಡಿಸಿದ್ರೆ ಕ್ಯಾಂಟೀನ್ ಕಾಮಗಾರಿ ಮಾತ್ರ ಆಮೆಗತಿಯಿಂದ ಸಾಗಿದೆ. ಇದೀಗ ಕಾಮಗಾರಿಯು ಭಾಗಶಃ ಮುಗಿದಿದ್ದು ಕ್ಯಾಂಟೀನ್ ಅನ್ನ ಸಾರ್ವಜನಿಕರ ಉಪಯೋಗಕ್ಕೆ ನೀಡುವ ಲಕ್ಷಣಗಳು ಮಾತ್ರ ತೋರುತ್ತಿಲ್ಲ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲೇ ಈ ಕ್ಯಾಂಟೀನ್ನ ತಾತ್ಕಾಲಿಕ ಕಟ್ಟಡವನ್ನ ನಿರ್ಮಿಸಲಾಗಿದ್ದು ಕ್ಯಾಂಟೀನ್ನಲ್ಲೇ ಆಹಾರ ಪೂರೈಕೆ ಆರಂಭವಾದಲೇ ಸರ್ಕಾರಿ ಕಚೇರಿಗಳಿಗೆ ಬರುವ ಜನರಿಗೆ ಉಪಯೋಗವಾಗಲಿದೆ. ಸರ್ಕಾರ ಈ ಬಗ್ಗೆ ಒಂದು ಯೋಚನೆ ಮಾಡಿ ಆದಷ್ಟು ಶೀಘ್ರವಾಗಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವಂತೆ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ಈ ಪುತ್ತೂರಿನಲ್ಲಿರುವಂಥ ಒಂದು ಬಹಳ ಇಲ್ಲಿ ಕಚೇರಿಗೆಲ್ಲ ಬರುವಂಥ ಜನರು ಅದನ್ನು ಉಪಯೋಗ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತ ನಾನು ಈ ಮೂಲಕ ಒಂದು ವಿನಂತಿಗೊಳಿಸ್ತಾ ಇದ್ದೇನೆ. ಆದಷ್ಟು ಶೀಘ್ರವಾಗಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಬೇಕು. ಏನು ಜನರ ಒಂದು ಬೇಡಿಕೆ ಇದೆ ಅದು ಆದಷ್ಟು ಶೀಘ್ರದಲ್ಲಿ ನೆರವೇರಬೇಕು ಅಂತ ನಾನು ಈ ಮೂಲಕ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಯನ್ನ ಭಾಗಶಃ ಪೂರ್ಣಗೊಳಿಸಲಾಗಿದ್ದು ಇನ್ನು ಒಳಭಾಗದ ಕೆಲವು ಕಾಮಗಾರಿಗಳು ಬಾಕಿ ಉಳಿದಿವೆ. ಅಲ್ಲದೆ ಆವರಣ ಗೋಡೆಯ ನಿರ್ಮಾಣವೂ ಆಗಬೇಕಾಗಿದೆ. ಈ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ಕ್ಯಾಂಟೀನ್ ನಡೆಸುವವರನ್ನ ಟೆಂಡರ್ ಮೂಲಕ ಆಹ್ವಾನಿಸುವ ಕಾರ್ಯ ನಡೆಯಬೇಕಿದೆ. ಶಂಕುಸ್ಥಾಪನೆಯ ಬಳಿಕ ಕ್ಯಾಂಟೀನ್ ಕಟ್ಟಡ ಮೇಲೇರಲು 1 ವರ್ಷ ಕಳೆದಿದ್ದು ಇನ್ನು ಆಹಾರ ಪೂರೈಕೆಗಾಗಿ ಜನ ಎಷ್ಟು ಸಮಯ ಕಾಯಬೇಕು ಎನ್ನುವ ನಿರೀಕ್ಷೆಯಲ್ಲಿ ಪುತ್ತೂರಿನ ಜನರಿದ್ದಾರೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.